2 ತಾಳರಹಿತವಾದ ಭಾಮಿನಿ ವಾರ್ಧಕ್ಯಗಳನ್ನು ಅಮ್ಮಣ್ಣಯ್ಯರು ಮತ್ತು ಹೊಳ್ಳರು ಹೇಳಲಿಕ್ಕಿದ್ದಾರೆ. ನಿನ್ನೊಡನೆ ಮುಳಿದು ಕಾದಿದ ಪರಾದ ಪರಿಗಾರ ಕೆಲ್ಸಯ ಸುತೆಯ ಮೋದದಿಯುವೆನು ಜಾಂಬವತಿ ಎಂಬಿವಳ ಸ್ವೀಕರಿಪು ಜಾಂಬವತಿ ಎಂಬಿವಳ ಸ್ವೀಕರಿಬುದು ಪಾದ ದರ್ಶನದಿಂದ ಧನ್ಯ ಪಾದ ದರ್ಶನದಿಂದ ಧನ್ಯ ಧನ್ಯ ಪಾದ ದರ್ಶನದಿಂದ ಎನ್ನುವ ಶ್ರೀಧವಂಗವನಿಜಯ ಸಗಿತ ಮಣಿ ಸಗಿತ ಅರ್ಪಿಸನ ಶ್ರೀಧವಂಗ ಮಣಿ ಸಗಿತ ಅರ್ಪಿಸುವ ಆದಿದೇ ದೇವ ರಾಮ ದೇವ ರಾಗ ನೋಡಿದನು ಕಲಿಪಾರ್ಥ ವಿಶ್ವಮೂರ್ತಿಯ ದಿವ್ಯ ಗಾಢ ದೇಹದೋಳ್ ನೋಡಿದನು ಕಲಿಪಾರ್ಥ ವಿಶ್ವಮೂರ್ತಿಯ ದಿವ್ಯ ಗಾಢ ದೇಹದೋಳ್ ಅಷ್ಟವಸು ರುದ್ರ ಸುಮನಸರು ದಿವ್ಯ ಗಾಢ ದೇಹದೋಳ್ ಅಷ್ಟವಸು ರುದ್ರ ಸುಮನಸರು ಕೂಡಿರುವ ಸಪ್ತಋಷಿ ಗರುಡ ಕಿನ್ನರ ಸಾಧ್ಯರು ಉರಗರು ನದಿ ಸಾಗರಗಳು ರೂಢಿ ನಭ ಕಾಂತಾರ ಯಾವುದು ರೂಢಿ ನಭ ಕಾಂತಾರ ಗಿರಿಧಾರ
ತರುನಿಕಾಯದಿಂ ಶಬ್ಬಸ್ ಬಾಡಬದಿ ಬಾಡಬದಿ ಚತುರ್ಥ ವರ್ಣ ಮೃಗ ಪಕ್ಷಿಗಳ್ ಕೂಡಿರ್ದ ಗುರು ಭೀಷ್ಮ ಕರ್ಣ ಕೌರವ ಧರ್ಮಜಾದಿ ಸಕಲರ ಕಾಣುತ್ತ ನೋಡಿದನು ಕಲಿಪಾರ್ಥ ವಿಶ್ವಮೂರ್ತಿಯ ದಿವ್ಯ ಗಾಢ ದೇಹದೊಳಷ್ಟವಸು ರುದ್ರ ಸುಮನಸರು ಕೂಡಿರುವ ಸಪ್ತರ್ಷಿ ಗರುಡ ಕಿನ್ನರ ಸಾಧ್ಯರು ಉರಗ ನದಿ ಸಾಗರಗಳು ರೂಢಿ ನಭಕಾಂತರ ಗಿರಿತರು ನಿಕಾಯದಿಂ ಬಾಡಬಾದಿ ಚತುರ್ಥ ವರ್ಣ ಮೃಗ ಪಕ್ಷಿಗಳ್ ಕೂಡಿರ್ದ ಗುರು ಭೀಷ್ಮ ಕರ್ಣ ಕೌರವ ಧರ್ಮಜಾದಿ ಸಕಲರನು ಕಾಣುತ್ತ ಎಲ್ಲರಿಗೂ ಭಾಮಿನಿ ಹೇಳಿ ಹೇಳಿ. ಪದ್ಯಾಣ ಗಣಪತಿ ಭಟ್ರು ಯಾವುದೇ ಪ್ರಸಂಗ ಆಗಲಿ, ಯಾವುದೇ ಆಟ ಆಗಲಿ, ತಾಳಮದ್ಲೆ ಆಗಲಿ, ಗಾನ ವೈಭವ ಆಗಲಿ, ವಾಸಂತಿ ರಾಗವನ್ನು ಹಾಡ್ತಾರೆ. ನಾನು ಒಂದು ದಿವಸ ಅವ್ರ ಹತ್ರ ಕೇಳಿದೆ ಅದು ಯಾವ ರಾಗ ಅಂತ. ನಾನು ಬೇರೆ ಎಲ್ಲ ಕೇಳಿದ್ದೇನೆ, ಅದು ವಾಸಂತಿ ರಾಗ ಅಂತ. ಏನಾಗ ರಜೆ ಹೇಳಿಕೊಡ್ಬಾರೆ ನಿನಗಂತ ಹೇಳಿಕೊಡು, ನಿನಗೆ ಸಂಗೀತ ಅಭ್ಯಾಸ ಇದ್ದು ಅಂತ ಹೇಳಿದರು. ಇದ್ಯಾಕೆ ಅವರ ನೆನಪಿಗೋಸ್ಕರ ನಾನು ಹೇಳಿದ್ದು. ಹಾಗೆ ನಾನೊಂದು ಪ್ರಯತ್ನ ಪಟ್ಟದ್ದಷ್ಟೇ. ನನ್ನಿಂದ ಚಂದ ಅಮ್ಮಣ್ಣ ಯಾರು ಆಡ್ತಾರೆ ಅಂದರೆ ವಿಸ್ತಾರ ಮಾಡಿ ಚಂದ ಮಾಡಿ ಆಡ್ತೀನಿ. ಪದ್ಯಾಣದವರು ನಿಜವಾಗಿ ಆ ಲೆಕ್ಕದಲ್ಲಿ ನನಗೆ ಸಣ್ಣ ಗುರು ಅಂತ ಹೇಳ್ಬೋದು ಅಷ್ಟೇ. ಅದನ್ನು ಹೇಳಿಬಿಡ್ಬೋದು.